ಹಲೋ ನಮಸ್ತೆ, ಹೇಗಿದ್ರೆ ಎಲ್ಲೋ ಒಂದು ಸೂಪರ್ ಆಗಿರುವಂತಹ ಅಡುಗೆ ಮನೆಗೆ ಬೇಕಾಗಿರುವಂತಹ ಟಿಪ್ಸ್ ಅನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಏನಾಗುತ್ತೆ, ನಾವು ಅಂಗಡಿಯಿಂದ ನಿಂಬೆಹಣ್ಣನ್ನು ತಂದ್ರೆ ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಒಂದು 8 ರಿಂದ 10 ದಿನ ಫ್ರೆಶ್ ಆಗಿರುತ್ತೆ. ಅದಾದ ನಂತರ ಅದು ಬಾಡ್ಲಿಕ್ಕೋ ಕೊಳಿಲಿಕ್ಕೋ ಶುರುವಾಗುತ್ತೆ. ಬಟ್ ನಾನು ಇವತ್ತು ಹೇಳೋ ಟಿಪ್ಸ್ ಅನ್ನು ಫಾಲೋ ಮಾಡಿದ್ರೆ ನಿಂಬೆಹಣ್ಣನ್ನ 2 ರಿಂದ 3 ತಿಂಗಳು ಆರಾಮ್ಸೆ ತುಂಬಾನೇ ಫ್ರೆಶ್ ಆಗಿ ಸ್ಟೋರ್ ಮಾಡ್ಬೋದು, ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಅದೇ ತರ ನಿಂಬೆಹಣ್ಣಿನ ಜ್ಯೂಸನ್ನು ತುಂಬಾನೇ ಸುಲಭವಾಗಿ ಹೇಗೆ ತೆಗೆಯೋದು, ಈವನ್ ನಿಂಬೆಕಾಯಿ ಇದ್ರೂ ಕೂಡ ಅಷ್ಟೇ ತುಂಬಾನೇ ಸುಲಭವಾಗಿ ಜ್ಯೂಸನ್ನು ನಾವು ತೆಗಿಬಹುದು. ಆ ಟಿಪ್ಸ್ ಅನ್ನು ಕೂಡ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೋಡಿ ವಿಡಿಯೋ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ನ ತಿಳಿಸಿ. ಹಾಗೇನೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ರೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಈ ಪ್ರಯತ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಒಮ್ಮೆ ನಿಂಬೆಹಣ್ಣನ್ನು ತಂದರೆ ತಿಂಗಳುಗಟ್ಟಲೆ ಹಾಳಾಗದಾಗೆ ಹೇಗೆ ಫ್ರೆಶ್ ಆಗಿ ಸ್ಟೋರ್ ಮಾಡಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನಿಂಬೆಹಣ್ಣನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಅದನ್ನ ತೊಳೆದುಕೋಬೇಕು. ಅದರಲ್ಲಿ ಕೆಮಿಕಲ್ ಎಲ್ಲ ಏನಾದರೂ ಇದ್ರೆ ಅದು ನೀಟಾಗಿ ನೀರಲ್ಲಿ ತೊಳೆದಾಗ ಹೋಗುತ್ತೆ. ಅದಾದ ನಂತರ ಅದನ್ನ ನೀಟಾಗಿ ಒರೆಸ್ಬಿಟ್ಟು ನೋಡಿ, ನೀರೆಲ್ಲ ಬಸಿದ್ಬಿಟ್ಟು ಕ್ಲೀನ್ ಮಾಡಿ ನೀಟಾಗಿ ಒರೆಸ್ಬಿಟ್ಟು ಅದನ್ನ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಒಂದು ಬಟ್ಟೆಯಿಂದ ಒಂದು ಚೂರು ಪಸೆ ಅಥವಾ ನೀರಿನ ಪಸೆ ಇರೋದಾಗೆ ನೀಟಾಗಿ ಒರೆಸ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕೊಂಡಿಟ್ಕೊಳ್ಳಿ, ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಇವಾಗ ನೋಡಿ, ಇದನ್ನ ನಾನು ಒರೆಸಿ ಇಟ್ಟಿದ್ದೇನೆ. ಇದಾದ ನಂತರ 1 ರಿಂದ 3 ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್, ಕುಕ್ಕಿಂಗ್ ಆಯಿಲ್ ಬೇರೆ ಯಾವುದೂ ಅಲ್ಲ, ಕೋಕೋನಟ್ ಆಯಿಲ್, ತೆಂಗಿನೆಣ್ಣೆ ಹಾಕಬೇಕು. ತೆಂಗಿನೆಣ್ಣೆನ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ನಿಂಬೆಹಣ್ಣಿಗೂ ತೆಂಗಿನೆಣ್ಣೆ ಚೆನ್ನಾಗಿ ಕೋಟ್ ಆಗಬೇಕು ಮೇಲ್ಗಡೆಯಿಂದ. ಅದಾದ ನಂತರ ಇದನ್ನ ನಾವು ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ಎಣ್ಣೆ ಎಲ್ಲ ನೀಟಾಗಿ ಕೋಟ್ ಆದ ನಂತರ ಇದೇ ಥರ ಪಾತ್ರೆಯಲ್ಲಿ ಓಪನ್ ಆಗಿ ಫ್ರಿಜ್ಜಲ್ಲಿ 5 ನಿಮಿಷ ಇಡಬೇಕು. ಯಾಕಂತಂದರೆ ಇದರ ಮೇಲಿರುವಂಥ ಎಣ್ಣೆ ಗಟ್ಟಿ ಆಗಬೇಕು, ಅಂದರೆ ನೀಟಾಗಿ ಕೋಟ್ ಬರಬೇಕು. ಇದು ನೋಡಿ, ನಾನು 5 ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ತೆಗೆದಿರುವಂತಹ ನಿಂಬೆಹಣ್ಣು ನೀಟಾಗಿ ಎಣ್ಣೆ ಕೋಟ್ ಆಗಿದೆ ಮತ್ತು ಗಟ್ಟಿ ಆಗಿದೆ. ಇಷ್ಟಾದ ನಂತರ ಇವಾಗ ನಾವು ಯಾವ ಪಾತ್ರೆಯಲ್ಲಿ ಸ್ಟೋರ್ ಮಾಡ್ತೇವೆ ಆ ಪಾತ್ರೆನ ತಗೊಳ್ಳಿ. ನೀವು ಸ್ಟೀಲ್ ಕಂಟೈನರು ತಗೋಬಹುದು, ಪ್ಲಾಸ್ಟಿಕ್ ಅಥವಾ ಟಿನ್ನದು ಬರುತ್ತಲ್ಲ, ಯಾವ್ದು ಬೇಕಾದ್ರೂ ತಗೋಬಹುದು. ಒಂದು ಡಬ್ಬನ ತಗೊಂಡು ಅದಕ್ಕೆ ಈ ಥರ ಟಿಶ್ಯೂ ಪೇಪರ್ ಹಾಕಬೇಕು. ಇಲ್ಲದಿದ್ರೆ ನೀವು ನ್ಯೂಸ್ ಪೇಪರ್ ಕೂಡ ಹಾಕ್ಬೋದು. ಈ ಥರ ಹಾಕಿಬಿಟ್ಟು ಇವಾಗ ಈ ನಿಂಬೆಹಣ್ಣು ಇದೆಯಲ್ಲ ಅದನ್ನ ಒಂದೊಂದಾಗಿ ಈ ಥರ ಇಟ್ಕೊಂಡು ಬನ್ನಿ. ಇದರಲ್ಲಿ ಇಟ್ಬಿಡಿ. ಮೇಲ್ಗಡೆ ಇನ್ನೂ ನಿಮಗೆ ಜಾಗ ಇದ್ರೆ ಮತ್ತೆ ಪುನಃ ಟಿಶ್ಯೂ ಪೇಪರ್ ಹಾಕಿ ಅದರ ಮೇಲೆ ಕೂಡ ಮತ್ತೆ ನಿಂಬೆಹಣ್ಣನ್ನು ಹಾಕಿ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಇಡ್ಬೋದು. ಮೇಲ್ಗಡೆನ ಮತ್ತೆ ನಾವು ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರನ್ನು ಹಾಕಿ ಈ ಥರ ಕ್ಲೋಸ್ ಮಾಡಿ ಇದರ ಲಿಡ್ಡನ್ನು, ಅದರ ಮುಚ್ಚಳನ ಮುಚ್ಚಿ ಕಂಪ್ಲೀಟಾಗಿ ಟೈಟ್ ಆಗಿ ಮುಚ್ಚಳನ ಮುಚ್ಚಿ ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ರೆ 2 ರಿಂದ 3 ತಿಂಗಳು ಒಂದು ಚೂರು ಹಾಳಾಗಲ್ಲ. ಆಮೇಲೆ ನಮಗೆ ಯಾವಾಗ ಬೇಕಾದರೂ ತೆಗೆದು ನಾವು ಯೂಸ್ ಮಾಡುವಾಗ ನಿಂಬೆಹಣ್ಣನ್ನು ತೆಗೆದು ಯೂಸ್ ಮಾಡ್ಬೋದು. ಫುಲ್ಲು ಫ್ರೆಶ್ ಆಗಿರುತ್ತೆ, ಚೂರು ಹಾಳಾಗಲ್ಲ. ಬಟ್ ನೀವು ನೀರಿನ ಪಸೆ ಇರಬಾರ್ದು. ಎಣ್ಣೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಚೂರು ನೀರಿನ ಪಸೆ ನಿಂಬೆಯಲ್ಲಿ ಇರಬಾರ್ದು. ಎಲ್ಲಾದರೂ ನೀರಿನ ಪಸೆ ಇತ್ತು ಅಂತಂದರೆ ನಿಮಗೆ ಅದು ಕೊಳೆತೋಗುತ್ತೆ. ನಿಮಗೆ ಬೇಕು ಅಂತ ಅನ್ನಿಸಿದಾಗ ಫ್ರಿಜ್ಜಿಂದ ತೆಗೆದು ಈ ಥರ ಬಟ್ಟೆಯಿಂದ ಎಣ್ಣೆನೆಲ್ಲ ಒರೆಸ್ಬಿಟ್ಟು ಆಮೇಲೆ ನಮಗೆ ನೀಟಾಗಿ ಯೂಸ್ ಮಾಡ್ಕೋಬಹುದು. ಇದು ನಾನು ಹೇಳಿರೋ ಮೊದಲನೇ ಟಿಪ್. ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಅದೇನಂತಂದರೆ, ಇವಾಗ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣನ್ನು ನಾನು ಇನ್ನೊಂದು ಟಿಪ್ಸಲ್ಲಿ ಏನು ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಇದಕ್ಕೆ ಎಣ್ಣೆ ಹಚ್ಚಲಿಕ್ಕಿಲ್ಲ. ಇದು ತೊಳೆದು ಒರೆಸಿಟ್ಟಿರುವಂತಹ ನಿಂಬೆಹಣ್ಣು, ಎಣ್ಣೆ ಹಾಕಲಿಕ್ಕಿಲ್ಲ. ತೊಳೆದುಬಿಟ್ಟು ಚೆನ್ನಾಗಿ ನೀರಿನ ಪಸಿ ಇಲ್ಲದಾಗೆ ಒರೆಸಿಟ್ಬಿಡಿ. ನೀರಿನ ಪಸಿ ಇಲ್ಲದಾಗೆ ಒರೆಸಿಬಿಟ್ಟು ಒಂದು ಪೇಪರ್, ನ್ಯೂಸ್ ಪೇಪರ್ ಇಟ್ಬಿಟ್ಟು ಅದನ್ನ ಈ ಥರ ಕ್ಲೋಸ್ ಮಾಡಿಬಿಟ್ಟು ನೀವು ಯಾವ ಡಬ್ಬದಲ್ಲಿ ಸ್ಟೋರ್ ಮಾಡಿರ್ತೀರಾ, ಯಾವುದು ಡಬ್ಬ ಬೇಕಾದರೂ ಆಗುತ್ತೆ, ಟಿನ್, ಸ್ಟೀಲ್ದು ಅಥವಾ ಗಾಜಿಂದು, ಪ್ಲಾಸ್ಟಿಕ್, ಯಾವ್ದು ಬೇಕಾದರೂ ಆಗುತ್ತೆ. ತಗೊಂಡು ಈ ಥರ ನ್ಯೂಸ್ ಪೇಪರಲ್ಲಿ ಕಂಪ್ಲೀಟಾಗಿ ಕವರ್ ಮಾಡಿ ಈ ಡಬ್ಬದಲ್ಲಿ ಹಾಕಿ ಅದರ ಬಾಯಿ ಅಥವಾ ಮುಚ್ಚಳನ ಮುಚ್ಚಿ ಇದನ್ನು ಕೂಡ ನೀವು ಈ ಥರ ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡ್ಬೋದು. ಇದು ಒಂದು ತಿಂಗಳಿಂದ 2 ತಿಂಗಳ ತನಕ ಏನೂ ಆಗಲ್ಲ, ಫ್ರೆಶ್ ಆಗಿರುತ್ತೆ. ನಿಮಗೆ ಬೇಕಾದಾಗ ಅದನ್ನ ಯೂಸ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ನಾನು ನಿಂಬೆಹಣ್ಣಿನ ಜ್ಯೂಸನ್ನು ಸುಲಭವಾಗಿ ಹೇಗೆ ತೆಗೆಯೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ನಿಂಬೆಹಣ್ಣನ್ನು ತಗೊಂಡ್ಬಿಟ್ಟು ಅದನ್ನ ಈ ಥರ ನೆಲಕ್ಕೆ ಉಜ್ಜಿದ್ರೆ, ನೀವು ಜ್ಯೂಸ್ ತಗೊಳ್ಳೋಕ್ಕಿಂತ ಮುಂಚೆ ಚೆನ್ನಾಗಿ ಈ ಥರ ನಿಂಬೆಹಣ್ಣನ್ನು ನೆಲಕ್ಕೆ ಉಜ್ಜಬೇಕು. ಸ್ವಲ್ಪ ಹೊತ್ತು ಉಜ್ಜಿದ ನಂತರ ಎಲ್ಲ ಕಡೆ ಈ ಥರ ನೆಲಕ್ಕೆ ಉಜ್ಜಿದ ನಂತರ ನೋಡಿ ಅದು ಎಷ್ಟು ಸಾಫ್ಟ್ ಆಗುತ್ತೆ ಅಂತ.
ಈ ತರ ಸಾಫ್ಟ್ ಆದ ನಂತರ ಇದನ್ನ ಕಟ್ ಮಾಡಿ ನಾವು ಇದ್ರ ಜ್ಯೂಸ್ ತೆಗೆದ್ರೆ ತುಂಬಾನೇ ಚೆನ್ನಾಗಿ ಜ್ಯೂಸ್ ಬರುತ್ತೆ. ಇಲ್ದಿದ್ರೆ ಏನಾಗುತ್ತೆ, ಅರ್ಧರ್ಧ ಜ್ಯೂಸ್ ನಿಂಬೆ ಹಣ್ಣಲ್ಲೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸ್ ಬರ್ತಾ ಇದೆ ಅಂತ. ಇದು ಹಣ್ಣು ನಿಂಬೆ ಹಣ್ಣಿಂದು ಜ್ಯೂಸ್ ಹೇಗೆ ಸುಲಭವಾಗಿ ತೆಗೆಯುವುದು ಅನ್ನೋ ಟಿಪ್ಸ್. ಇನ್ನೊಂದು, ಕೆಲವೊಂದ್ಸರಿ ಕಾಯಿ ನಿಂಬೆ ಹಣ್ಣು ಇರುತ್ತಲ್ವಾ, ಕಾಯಿ ನಿಂಬೆ ಹಣ್ಣಿದ್ದಾಗ ನಾವು ಹೇಗೆ, ಅಥವಾ ನಿಂಬೆ ಕಾಯಿ ಇದ್ದಾಗ ಅದನ್ನ ಹೇಗೆ ಜ್ಯೂಸ್ ತಗೊಳ್ಳೋದು ಅನ್ನೋದನ್ನ ನೋಡೋಣ. ಒಂದು ಚಾಕುಗೆ ಈ ತರ ನಿಂಬೆ ಹಣ್ಣನ್ನ ಚುಚ್ಚಿಬಿಟ್ಟು ಗ್ಯಾಸಲ್ಲಿ ಲೈಟಾಗಿ ಉರಿ ಇಟ್ಬಿಟ್ಟು ಒಂದು ಸ್ವಲ್ಪ ಫುಲ್ ಸುತ್ತಾಗಿದ್ನ ಕಾಯಿಸ್ಕೋಬೇಕು. ನೀಟಾಗಿದ್ನ ಕಾಯಿಸ್ಕೋಬೇಕು ಎಲ್ಲ ಕಡೆಯಿಂದ. ಜಾಸ್ತಿ ಕಾಯಿಸ್ಕೋಬೇಡಿ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಂಡು ಇದೊಂದು ಸ್ವಲ್ಪ ಬಿಸಿ ಆದರೆ ಅನಂತರ ನೋಡಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ಇವಾಗ ನೀವು ಜಸ್ಟ್ ಕಟ್ ಮಾಡಿ ನೋಡಿ, ನಿಮಗೆ ಕಟ್ ಮಾಡ್ತಾ ಇದ್ರೇನೆ ಅದರ ಜ್ಯೂಸ್ ಹೊರಗಡೆ ಬರ್ತಾ ಇರುತ್ತೆ ನೋಡಿ. ಇವಾಗ ನೀವು ಜ್ಯೂಸ್ ಅಂತ ತಗೊಳ್ಳಿ, ಎಷ್ಟು ಬೇಗ ಜ್ಯೂಸ್ ಬರುತ್ತೆ ನೋಡಿ. ಇದು ಕಾಯಿ ನಿಂಬೆ ಹಣ್ಣಿಗೆ ನಾನು ಹೇಳ್ತಾ ಇರೋ ಇವತ್ತಿನ ಟಿಪ್ಸ್. ಸೊ ನಾವು ಈ ತರ ನಿಂಬೆ ಹಣ್ಣಿನ ಜ್ಯೂಸ್ ಸುಲಭವಾಗಿ ತಗೊಳ್ಬಹುದು. ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ತರ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಲ್ಲಿ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.